Betul.
ನಾಳೆ ಮಂತ್ರಿ ಪಾತ್ರ ರುಚಿ ಮಗ ಕಂಡನಿ ಕಂಡ ದೇವೇರಿ ಆ ದಾದ ಮಂಡಲ ಕೊರೋಡು ಹೆಚ್ಚಿನ ಮಂಡಲ ಪುಸ್ತಕ ಕಂಡಿನ ದೇವಡು ಆಗ ಮನಸ್ಸಿನ ಬೇಜಾರು ಮಲ್ಪಡ್ತಿ ಈ ಅಮ್ಮೇರ ಪಂಡಿತನ ಕೇಂದ್ರ 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 ನೋಡ್ಬರ್ತದೆ ಕಣ್ಣನಿ ಗುಡಿಸಿ ಬಡ್ಡ ಇಲ್ಲಲು ಒರಿಯ ಬರು ಹೊನ್ನಾಂಕೆ ಮಾಡ್ಕೊಂಡು ಕಣ್ಣನಿ ಗುಡಿಸಿ ಬಡ್ಡ ಒರಿಯ ಬರಿ ಮಾತಾಡಿದ್ರು ಒಂಚೂರು ಸರಸ ಅಲ್ಪಂಚೂರು ಗಲಾಟೆ ಅಲ್ಪಂಚೂರು ಪ್ರೀತಿ ಮಾತ ಒಟ್ಟು ಮಿಶ್ರಣ ಆದಿತ್ತಂತಾನೆ ಅವನಿಗೆ ಪಾತ ಒಂದು ಕಜಿಪುಂದಂಡ ಕಾಲು ಒಂದು ಮುಂಚೆವಾಗಿ ಒಂದು ಕಜಿಪಾಗಿ ಐದು ಉಳ್ಳಿ ಮುಂಚಿ ಕೊತ್ತಂಬರಿ ಜೀರಿಗೆ ಅಂತ ಮಾತ ಏನೇನು ಕೂಡ ಆತದೇ ಮಾತ ಒಂದು ಮಿಶ್ರಣ ಮಾತ್ರ ದಾನ ಬಂದೇವಿ ಗಂಡ ಹೆಣ್ಣಿನ ಜಗಳ ತಾಯಿ ನಮ್ಮನ್ನ ತಿಂಡಿ ಮಾಡ್ಕೊಂಡು ಉಂಟು ಮಾಡೋದು ಅಲ್ಲ ಅಂಚ ಸಂಸಾರ ಮಂಡಲ ಅಂಚನೆ ಐದು ಸರಸ ಕೊಡು ಗಲಾಟೆ ಕೊಡು ಪ್ರೀತಿ ಕೊಡು ಒರಿಯ ಬರಿ ಮಾತನಾಡು ಒರಿಯ ಬರಿ ತೆರಳು ಒರಿಯ ಬರಿ ಪ್ರೀತಿ ಅರ್ಥ ಮಾತನಾಡು ಆಯ್ತು ಕಣ್ಣನಿ ಕೋಪಡುಗಳು ನಮ್ಮ ಹೊಡೆದಿ ಗೊತ್ತು ನಮ್ಮನೆ ಮಾಡ್ಕೊಡು ಹೊಡೆದಿ ಕೋಪಡುಗಳ ಕಣ್ಣನಿ ಕಟ್ಟಲು ನಮ್ಮನೆ ಸೇವೆ ಮಾಡ್ಕೊಡು ಪರಸ್ಪರ ಅಂಚವನ ಮಾತ್ರವು ಸಮರಸ ಅಲ್ಲ ಅಂಚ ನಿನ್ನ ಕಣ್ಣಲ್ಲಿ ನಾದಾದಿದ್ದರಿಂದ ಈ ಏಕಮುಖವಾದೇ ಇಟ್ಟು ಸಮಸ್ಯೆ ಆದಿತ್ತು ದಮ್ಮು ಕಟ್ಟಬೇಕಾದಿತ್ತು ಅಂಚ ಅದು ದಮ್ಮು ಬರ ದಮ್ಮು ಬರುವುದು ದಮ್ಮು ಬರುವುದು ನಮ್ಮ ರಾಮು ಮೊದಲು ರಾಮು ರಾಮ ಅದಕ್ಕೆ ಸರಿ ಮಾಡ್ಕೊಂಡು ಜೊತೆಲೇ ಪ್ರಯತ್ನ ಮಾಡ್ತಾ ಆಯ್ತು
ಅದೇ ರೀತಿ ಮುಂದುವಾಂಡಲ ಒಂದು ಪ್ರಯತ್ನ ಮಾಡಿ ತೂಕಾಲು ಬಂದಿನ ಕಾರಣವು ಎನ್ನ ಆತ್ಮೀಯ ನಂದೀಶಿ ವೇಷ ಮಾಡ್ತಾರೆ ಆಯದ ಏಸದ ಅಬ್ಬುದೇ ಸಿರಿಯೇಸ ಈನ ಮಸ್ತ್ ಖುಷಿ ಆಗಿದೆ ಏತು ಪಾಪದಲ್ಲ ಏತು ಹಳ್ಳಿ ಗುಗ್ಗು ಆಡಲ್ಲ ತನ್ನ ಕರಿಮಣಿಗೆ ಕೈ ಬಾಟಲ್ಪ ಹೊನ್ನೊಟ್ಟಿ ಚಾಮುಂಡಿ ಹಬ್ಬ ಬಂದ್ಬಿಡ್ತೀವಿ ಮಸ್ತ್ ಖುಷಿ ಆಯ್ತು ಒಂದು ಬಂಡ ಇಂಚ ಒಂದು ಗಾಳಿ ಇರುವರಿಕೆಯನ್ನ ಬಾಜಂದರಿಕೆಯನ್ನ ಆತನ ಕಂಡನ ಸೇವೆ ಮಾಡಿ ಐದು ತೆರಿನಾಡು ಬಂತೀನಿ ಗಂಡ ದೇವನೂ ಅಲ್ಲ ಹೆಂಡತಿ ಸೇವಕಿಯೂ ಅಲ್ಲ ಕಂಡ ಪರಸ್ಪರ ಹೊಂದಾಣಿಕೆ ಬೋದು ಮಡದಿ ಮನೆಯ ಮಹಾಲಕ್ಷ್ಮಿ ಏಪದ ಮಹಾಲಕ್ಷ್ಮಿ ಲೆಕ್ಕ ತೆರೆಕೊಂಡು ನೈತೊಂದು ಹಂಚಿಕ್ಕಿ ಬಳಿಸದ್ದು ಆ ಇಲ್ಲದ ಉಲ್ಲ ಇಟ್ಟಿದ ಅರ್ಥ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಕೊಂಡಲು ಸುಮತಿ ಯುಗದಲ್ಲಿ ಎಡ್ಡೆ ಮತಿ ಇತ್ತನಾಳಾವುದು ಅಂಚಾದಲ್ಲಿ ಒಂದು ಕಣ್ಣನ ತತ್ತೆಯಿಂದ ಸರಿಸಾದ ಪೂಜೆ ಅವರ ಮಂತ್ರಿ ಅವರಿಗೆ ಕಣ್ಣನಿನ ಸೇವೆ ಮತ್ತು ಬೇಲೆದಾರ ಅವರಿಗೆ ಕಣ್ಣನ ನುಕ್ಕು ಬಳಸಲಲ್ಪ ಬುಳದಿ ಅಪ್ಪೆನ ಜಾಗದಿಂದ ಅವರಿಗೆ ಇಂಚ ಬುಳದಿ ಮಾಡ್ಕೊಂಡು ಕೊಂಡು ಕೊಂಜವು ಇಲ್ಲದ ಒಗ್ಗಡ ಅಲ್ಲಿ ಯಾವತ್ತು ಜವಾಬ್ದಾರಿ ಇಲ್ಲ ಆಗ ಅಂಚಾದೇ ಇಲ್ಲದ ಮಹಾಲಕ್ಷ್ಮಿ ಏಪದ ಪುಣ್ಯನ ಕಡೆಗಣಿಸಲ್ಲದಲ್ಲಿ ಕೊಟ್ಟೊಟ್ಟಿ ಏಕಮುಖವಾದ ಯಾವ ಇಂಚನೇ ತಿಪ್ಪೆಲ್ಲದಲ್ಲಿ ಮಾತೆಗಳ ಹೊಂದಾಣಿಕೆ ಬಂದೊಂದು ಮಾತೆಲ್ಲ ಸರಿಸಾಗಿ ಕಣಪಿನಲ್ಲಿ ಬಂದು ಅಂಚಾದ ಸಮಾಧಾನ ನಾವು ಮೋನೆಗೊಂದು ಕೋಪಕ್ಕೆ ಭಾರಿ ಆಸೆ ಇತ್ತು ಕೋಪ ಬಂದವು ದಿನೋಲ ಕೋಪಲು ದಿನೋಲದಿ ಮುಕ್ತಕ್ಕೆ ಬರೋದ ಮಾತ ನಿಮಗೆ ಮಾಡಲಿಲ್ಲ ಮಾತ ಒಟ್ಟು ನಾನು ಒಂದೇ ಭಾವನೆ ಪಾಪ ಸ್ವಭಾವ ಹೋಗು ಅಂತಂದಲ್ಲ ಮಣಿ ಪಡೆ ಆಯ್ತು ಬರೋದು ನಾನು ಎಲ್ಲೇ ನಾಟಕ ಈ ಆಗೊಂಡು ಬೆಟ್ಟ ಸುಧಾರಣಕ್ಕೆ ಬೆಟ್ಟ ಯಾರು ಕಾರಣ ಇದು ಲೆಕ್ಕಾಚಾರ ಪ್ರಾಂತದ ವಿಷಯ ಈ ಬಾರಿ ಗೆಡ್ಡಲ್ಲೆಲ್ಲ ಇತ ನಮ್ಮ ಈಗಿನ ನೆರವಿಲ್ಲ ಆ ವೇಷ ಮಾಡ್ತದೆ ಕಾಸು ಮಾಡ್ತಿ ನವರಾತ್ರಿ ತುಂಬಿ ನಟೇರ ಹೋಗಿ ಅಷ್ಟೇ ನೀವು ತುಂಬಿ ಇಟ್ಕೊಂಡಿದ್ದೆ ಅದೇ ಒಂದು ಖುಷಿಯಾಗಿ ಯಾಕಂದ್ರೆ ಒಬ್ಬೇ ವೇಷ ಮಾಡ್ಕೊಂಡು ನಾವು ಮುಖ್ಯ ವೇಷದ ಎಡ್ಡೆ ಗುಣಬೋದು ಇಡೀ ಒಂದು ವೇಷ ಮಾಡ್ತದೆ ಒಂದು ಆತು ಜೋಗದ ಆರೋಗ್ಯ ಉಪಕಾರ ಮಾಡ್ಕೊಂಡು ಮಹಾನ್ ವ್ಯಕ್ತಿನ ಎದುರು ವೇಷ ಉಪಕಾರ ನಿನ್ನ ವೇಷ ಖುಷಿ ಆಗಿದೆ ಕಂಡ ನಿಮಗೆ ಒಮ್ಮತೋಡಿ ಇನ್ನು ಎಣ್ಣೆಯ ಸುಂದರ ಸಂಸಾರ ಸರಿಯಾ ಖಂಡಿತ ಅಂಚ ಸರಸ ಪಂಪಿನವು ಜನನ ವಿರಸ ಪಂಪಿನವು ಮರಣ ಸಮರಸ ಪಂಪಿನವು ಜೀವನ ಅಂಚಾದ ಮಾತ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಲ್ಕೆರ ಜೀವನ ಎಟ್ಟೆ ತತ್ವನು ನಮ್ಮ ತೆರೆಯೊಂದು ಎಟ್ಟೆ ಸತ್ವನು ನಮ್ಮನೇ ತೆರೆಯೊಂದು ಒಬ್ಬರಿಗೆ ತೆರಿಪಾವಣಿ ನಮಗೆ ಎಟ್ಟೆ ಅವಕಾಶನು ಯಕ್ಷಪ್ರೇಮಿಗಳು ಬಂಟ್ವಾಳ ಮಕ್ಕಳು ಮರೆತುಕೊಟ್ಟೇವೆ ಮಕ್ಕಳನ್ನು ಯಾಕ ಕಲಾಭಿಮಾನಿ ದೇವೇರ್ ತಕ್ಕಂಡು ನಮಗೆ ಪ್ರೋತ್ಸಾಹ ಕೊಟ್ಟೇವೆ ಆಶೀರ್ವಾದ ಮಾಡ್ತೇವೆ ಮಕ್ಕಳಿಗೆ ಮಾತೆರೆಲ್ಲ ಮಾತ ಸಮಸ್ತ ಕಲಾವಿದರ ಪರವಾದ ಉದಾಹರಣೆ ಸೊನ್ನೆಯಲ್ಲಿ ಸಂದಾಯಿತ ಮಾಡ್ಕೊಂಡು ಹೊಸ ಪ್ರಯೋಗ ನಿರ್ದೇಶಕರು ಪ್ರಸಂಗಕರ್ತರು ದೇವದಾಸ ಈಶಾಮಂಗಲ ಮೇಲೆ ರಚನೆ ಮಾಡ್ತದೆ ನಮ್ಮ ಬಂಗಾಡಿ ಸುಂದರಕನ ಸಹಕಾರವು ಎಂದು ಮಾತ್ರ ಒಟ್ಟು ಸೇರಿ ಕಥೆ ಕಣಪನ ಪ್ರಯತ್ನ ಮಾಡ್ತದ ಪ್ರಥಮ ಪ್ರಯೋಗ ಏನಿದ್ದಾರೆ ಒಂದು ಚೂರು ಹೆಚ್ಚು ಕಮ್ಮಿ ತಪ್ಪು ತಾನು ಬರ್ಪಡು ಅಂಚಿನ ದಾದ ಲೋಪದೋಷಕ್ಕನ್ನ ಇನ್ನು ಮಿಟ್ಟು ಮಾತೆಲ್ಲ ಬುಡುಪತ್ತದೆ ನಾನಾ ಒಂದು ಎಡ್ಡೆ ಮನೆಗಳಿಗೆ ಆಶೀರ್ವಾದ ಮತ್ತು ಪ್ರೋತ್ಸಾಹ ಕೊಡುವಂತ ತಂದುಕೊಂಡ ವಿನಂತಿ ಮಾಡಿಕೊಂಡು ಈ ಮೊದಲ ಕಾರ್ಯಕ್ರಮ ಮಂಗಳ ಮಲ್ಪನ ಸಭ್ಯ ಸಮಿತಿಯ ಆರೋಗ್ಯ ಶುಭ